ಇರಲಿಲ್ಲ. ಇಲ್ಲಿ ಮುಂದ್ಗಡೆ ಕೊಪ್ಪಳದಿಂದ ಬಂದಿದ್ದಾರೆ, ರವಿಯವರು ಕೂತ್ಕೊಂಡಿದ್ದಾರೆ. ಅವರು ರಾಯರ ಮಠದಲ್ಲಿ ಕೊಪ್ಪಳದಲ್ಲಿ ಒಂದು ಕಾರ್ಯಕ್ರಮ ಕೇಳಿದ್ರು. ಅಲ್ಲಿಂದ ಅವರು ಆಚಾರ್ಯಗೆ ಫೋನ್ ಮಾಡಿ ನನ್ನ ಬಗ್ಗೆ ಹೇಳಿ, ಬಹುಶಃ ಕೊಪ್ಪಳದಿಂದ ಅಲ್ಲಿ ರಾಯರ ಮಠದಲ್ಲಿ ಹಾಡಿದ್ದು ಅಲ್ಲಿ ರಾಯರ ಅನುಗ್ರಹ ಆಗಿ ಇಲ್ಲಿ ರಾಜರ ಅನುಗ್ರಹ ಆಗಲಿ ಅಂತ ಕಳಿಸಿದ್ದಾರೆ ಅನ್ಸುತ್ತೆ. ಅನೇಕ ವಿದ್ವಾಂಸರು ಯತಿಗಳು ಕುಳಿತುಕೊಂಡಂತಹ ವೇದಿಕೆ ಇದು. ಇಲ್ಲಿ ಒಂದು ಕೂತ್ಕೊಂಡು ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿನ್ನ ಒಲುಮೆಯಿಂದ ಪ್ರತಿಷ್ಠಾನದ ಎಲ್ಲ ಸದಸ್ಯರಿಗೂ, ವಿದ್ವಾನ್ ಮೈಸೂರು ರಾಮಚಂದ್ರಾಚಾರ್ಯರಿಗೂ ಹಾಗೂ ಅವರೊಟ್ಟಿಗೆ ನಿಂತಹ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರೊಟ್ಟಿಗೆ ನಿಂತಹ ಸಮಸ್ತ ಜನತೆಗೆ ಅನೇಕಾನೇಕ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಗಣಪತಿಯನ್ನು ಸ್ತುತಿಸುತ್ತಾ ಪುರಂದರದಾಸರದೇ ರಚನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಗಜವದನೋ ಬೇಡುವೆ ಗೌರಿ ತನಯ, ಗಜವದನೋ ಬೇಡುವೆ ಗೌರಿ ತನಯ, ಗಜವದನೋ ಬೇಡುವೆ ಗೌರಿ ತನಯ, ತ್ರಿಜಗವಂದಿತನೇ ಸುಜನರ ಪೊರೆವನೆ
ನಮ್ಮ ವಿಠ್ಠಲ ನಮ್ಮ ವಿಠ್ಠಲ ನಮ್ಮ ವಿಠ್ಠಲ ವಿಠಲ 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 ಸಲಹೋ ಸ್ವಾಮಿ ವಿಠಲ ಸಲಹೋ ಸ್ವಾಮಿ ವಿಠಲ ಸಲಹೋ ಸ್ವಾಮಿ ವಿಠಲ ಸಲಹೋ ಸ್ವಾಮಿ ನಮ್ಮ ವಿಠಲ ನಮ್ಮ ವಿಠಲ ನಮ್ಮ ವಿಠಲ ನಮ್ಮ ವಿಠಲ ನಮ್ಮ ವಿಠಲ ಜಗದಂತರ್ಯಾಮಿ ವಿಠಲ
ವಿಠಲನನ್ನ ಕರೆದ ಮೇಲೆ ಲಕ್ಷ್ಮಿಯನ್ನು ಕೂಡ ಕರೆಯೋಣ. ಲಕ್ಷ್ಮೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ 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 ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತಗೆ
ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತಲಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕಲಿಯಾದಿರುವುದ ಬಾರೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕಲಿಯಾದಿರುವುದ ಬಾರೆ ಕುಂಕುಮಾಂಕಿತೆ ಪಂಕಜಲೋಚನೆ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣದ ವೆಂಕಟ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ 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 ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ दूरित दूर ನೀನಲ್ಲದೆ ಧರೆಯೊಳು
ಅಪಾರ ಮಹಿಮ ಹರಿ ಹರೇ ವೆಂಕಟ ಶೈಲವಲ್ಲಭ ಪಾಲಿಸೋ ನೀಯನ್ನ ಪಾಲಿಸೋ ನೀಯನ್ನ ಒಂದು ಮರಾಠಿ ಅಭಂಗನ ಪ್ರಸ್ತುತಪಡಿಸ್ತೀನಿ.
माझे माहेर पंढरी, 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 आहे धीवरे चाले, आहे धीवरे चाले, आहे धीवरे चाले. माझे माहेर, माझे माहेर, माझे माहेर
ಏಕ ಜನಾರ್ದನಿ ಶರಣ 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 ಏಕ ಜನಾರ್ದನಿ ಏಕ ಜನಾರ್ದನಿ ಏಕ ಜನಾರ್ದನಿ ಶರಣ ಏಕ ಜನಾರ್ದನಿ ಶರಣ ಕರಿ ಮಾಹಿರತಿ ಆಹವನ ಕರಿ ಮಾಹಿರತಿ ಆಹವನ ಕರಿ ಮಾಹಿರತಿ ಆಹವನ ಕರಿ ಮಾಹಿರತಿ ಆಹವನ ಕರಿ ಮಾಹಿರತಿ ಕರಿ ಮಾಹಿರತಿ ಕರಿ ಕರಿ ಮಾಹಿರತಿ ಮಾಧವನ ಮಾಧೆ ಮಾಹಿರ ಪಂಡರಿ ಮಾಧೆ ಮಾಹಿರ ಪಂಡರಿ ಆಹೆ ಭೀವರೆ ತಾರಿರೆ ಆಹೆ ಭೀವರೆ ತಾರಿರೆ ಮಾಧೆ ಮಾಹಿರ ಪಂಡರಿ ಮಾಧೆ ಮಾಹಿರ ಪಂಡರಿ ಆಹೆ ಭೀವರೆ ತಾರಿರೆ ಆಹೆ ಭೀವರೆ ತಾರಿರೆ ವಿಠಲ 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 ಕೊನೆಯದಾಗಿ ಭೈರವಿಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ.
ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಸ್ತಂ ನಮಾಮಿ ಹರಿಂ ಪರಂ. ಎಂದಿಗಾಗುವುದೋ ನಿನ್ನ ದರ್ಶನ, ಎಂದಿಗಾಗುವುದೋ ನಿನ್ನ ದರ್ಶನ. ಎಂದಿಗಾಗುವುದೋ ನಿನ್ನ ದರ್ಶನ, ಎಂದಿಗಾಗುವುದೋ ನಿನ್ನ ದರ್ಶನ. ಇಂದಿರೇಶ ಶ್ರೀ ಗೋವಿಂದ ಮುಕುಂದ
ಜಯ ಜಯ ರಾಮ ಶ್ರೀರಾಮ ಜಯ ರಾಮ 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 ಜಯ ಜಯ ರಾಮ ಶ್ರೀರಾಮ ರಾಮ 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 ಜಯ ರಾಮ ಇಲ್ಲಿ ಒಬ್ಬರು ಒಂದು ಚಿಟ್ಟಿಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಅವಕಾಶ ಸಿಕ್ಕರೆ ಇದನ್ನ ಖಂಡಿತ ಹಾಡ್ತೇನೆ. ಸಮಯಾವಕಾಶ ಇಲ್ಲ, ಹಾಗಾಗಿ ಮುಂದಿನ ಸಲ ಖಂಡಿತ ಹಾಡ್ತೇನೆ. ಶ್ರೀಹರಿ, ಮೊದಲು ಅವರಿಗೆ ಕ್ಷಮೆಯನ್ನು ನಾನು ಕೋರ್ತಾ ಇದ್ದೇನೆ. ನಿಮ್ಮ ಈ ಒಂದು ಅದ್ಭುತವಾದ ಪ್ರತಿಭೆಗೆ ಕೇವಲ 1 ಗಂಟೆ ಅವಕಾಶ ಕೊಟ್ವಿ ಅನ್ನೋದು ನಮ್ಮ ದೊಡ್ಡ ಲಾಸ್, ನಮಗೆ ಲಾಸ್ ಕೇಳದೇ ಇರೋದು. ಇನ್ನು ಕೇಳಬೇಕು ಅಂತ ಹಂಬಲ ನಮಗೂ ಇರ್ತಕ್ಕಂಥದ್ದು. ಆದರೆ ಮುಂದೆ ಇನ್ನು ಅನೇಕ ಕಾರ್ಯಕ್ರಮಗಳಿದ್ದಾವೆ. ಆದ್ದರಿಂದ ಮುಂದೆ ಒಂದು ದೊಡ್ಡ ಅವಕಾಶವನ್ನು ಅವರ ಪಡೆದು ಇನ್ನೂ ಹೆಚ್ಚಿನ ಕೀರ್ತನೆಗಳನ್ನು ಕೇಳುವ ಪ್ರಯತ್ನವನ್ನು ಮಾಡೋಣ. ತೇಜಸ್ವಿನಿ ವರ್ಣಿಕರ್ ಅವರು ಕಾಶಿಯಲ್ಲಿ ಸಂಗೀತ ಅಭ್ಯಾಸವನ್ನು ಇನ್ನೂ ಮಾಡ್ತಾ ಇದ್ದಾರೆ ಅವರು. ಆದರೆ ಏನು ಬೇಕಾಗಿಲ್ಲ ಅಂತ ಅನ್ನಿಸ್ತದೆ ನನಗೆ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ರೆ. ಆದರೆ ಅದರಲ್ಲಿ MA ಅವರು ಸಂಗೀತದಲ್ಲಿ ಮಾಡ್ತಾ ಇದ್ದಾರೆ. ದೇವರು ಇನ್ನೂ ಹೆಚ್ಚಿನ ಶಕ್ತಿ ಮತ್ತು ಸಂಗೀತದ ಸಾಧನೆಯನ್ನು ದೇವರು ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಬಟ್ ಮಧುರವಾದ ಧ್ವನಿ ಅಂತ ನಮ್ಮಲ್ಲಿ ಒಂದು ಮಾತುಂಟು, ಜೇನಿನ ಧ್ವನಿ ಅಂತ. ಅದೇನು ಅಂತ ನನಗೆ ಗೊತ್ತಿರಲಿಲ್ಲ. ಇವತ್ತು ಅದು ಅವರ ಧ್ವನಿಯನ್ನು ಕೇಳಿದ ಮೇಲೆ ಅದು ಗೊತ್ತಾಗಿದ್ದಂಥದ್ದು. ದೇವರು ಇನ್ನೂ ಸಾಧನೆಯನ್ನು ಮಾಡಿಸಲಿ ಅಂತ ತುಂಬ ಖುಷಿ ಆಯಿತು. ಸಂಗೀತ ಅದ್ಭುತವಾಗಿದ್ದದ್ದು. ಮತ್ತು ಪ್ರತಿಷ್ಠಾನಕ್ಕೆ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ವಿ ಅನ್ನೋ ಹೆಮ್ಮೆ ಕೂಡ ನಮಗೂ ಕೂಡ ಲಭಿಸಿದ್ದು. ಜೋರಾದ ಕರ್ನಾಟಕದ ಮುಖೇನ ಮತ್ತೊಮ್ಮೆ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಇನ್ನು ಹೆಚ್ಚಿನ ಸಾಧನೆ ಮಾಡಿಸಲಿ. ಶ್ರೀಪಾದಂಗಳವರು ಬಂದ ಮೇಲೆ ನಿಮಗೆ ಅನುಗ್ರಹ ಮಂತ್ರಾಕ್ಷತೆಯನ್ನು ಕೊಡಿಸಲಾಗ್ತದೆ. ಹಾರ್ಮೋನಿಯಂನಲ್ಲಿ ಅಷ್ಟೇ ಅದ್ಭುತವಾಗಿ ಸಂಪ್ರೀತ್ ಅವರು ಸೂಪರಾಗಿ ಅವರು, ಅದ್ಭುತ ಅನ್ನೋದು ಒಂದು ಪದ, ಇಲ್ಲ ಇಂಗ್ಲೀಷಲ್ಲಿ ಸೂಪರ್ ಅಂತ ಅನ್ಬೇಕು. ಅದೆರಡು ಬಿಟ್ಟರೆ ಏನು ಗೊತ್ತಿಲ್ಲ ನಮಗೆ. ಅವ್ರಿಗೂ ಜೋರಾದ ಕರ್ನಾಟಕದ ಮುಖೇನ ಗೌರವವನ್ನು ಸೂಚಿಸ್ತಾ, ಇನ್ನು ನಮ್ಮ ತಬಲಾದಲ್ಲಿ ನಮ್ಮ ರಾಜೇಶ್ ಭಾಗವತ್ ಅವರು, ನಮ್ಮ ಜೊತೆ ಅನೇಕ ಕಾರ್ಯಕ್ರಮಗಳು ಅವರು ಸಾಥನ್ನು ನೀಡಿ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದ್ದಾರೆ. ಅವ್ರಿಗೂ ವಿಶೇಷವಾಗಿ ದೇವರು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಇನ್ನು ಹೆಚ್ಚಿನ ಸೇವೆಯನ್ನು ಮಾಡಿಸಲಿ ಅಂತ ನಾನು ಅವರಿಗೆ ನಾಳೆ ಕೇಳಿದ್ದೆ. ನನ್ನ ಕಾರ್ಯಕ್ರಮಕ್ಕೆ ನೀವು ಬೇಕು ಅಂತ. ಅವ್ರು ನಾಳೆ ಫ್ರೀ ಇರಲಿಲ್ಲ. ನನಗೆ ಪುರಂದರೋತ್ಸವದಲ್ಲಿ ಅವ್ರದ್ದು ಆಗಬೇಕು ಅಂತ ದೇವರು ಈ ರೀತಿ ಅವ್ರನ್ನ ಕರೆದು ನಡೆಸಿಕೊಂಡ, ಅದು ಹೆಮ್ಮೆ ಅಂತ ನನಗೂ ಅನ್ನಿಸ್ತಾ ಗಣಪತಿ ಪ್ರಭು ಅವರು ತಾಳದಲ್ಲಿ ಸಾಥ ನೀಡಿದ್ದಾರೆ. ಅವರು ಹಾರ್ಮೋನಿಯಂ ಪ್ಲೇಯರ್ ಕೂಡ ಹೌದು. ಅನೇಕ ಕಾರ್ಯಕ್ರಮಗಳಿಗೆ ನಮ್ಗೆ ಹಾರ್ಮೋನಿಯಂ ಕೂಡ ನುಡಿಸಿದ್ದಾರೆ. ಎಲ್ಲ ಕಲಾವಿದರಿಗೂ ಮತ್ತೊಮ್ಮೆ ಗೌರವವಾದ ವಂದನೆಗಳನ್ನು ಸಲ್ಲಿಸಿ ದಯಮಾಡಿ ಎಲ್ಲ
ಸ್ವಯಂ ಸೇವಕರು ವೇದಿಕೆಯನ್ನು ಮುಂದಿನ ಕಾರ್ಯಕ್ರಮಕ್ಕೆ ಸಿದ್ಧಗೊಳಿಸ್ಕೋಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಿದ್ದೇನೆ. ಮತ್ತೊಂದು ದೊಡ್ಡ ಕಾರ್ಯಕ್ರಮ ನಮ್ಮ ವಿದ್ವಾನ್ ಕುಮರೇಶ್ ಮತ್ತು ವಿದ್ವಾನ್ ಗಣೇಶ್ರವರು, ವಿದ್ವಾನ್ ಗಣೇಶ್ ಮತ್ತು ಕುಮರೇಶ್ರವರ ದ್ವಂದ್ವ ವೈಲಿನ್ ವಾದನ. ನಮ್ಮ ಅದಕ್ಕೆ ಸಾತ್ ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮ ಬೆಂಗಳೂರಿನವರೇ ಆದ ಚಿಕ್ಕಂದಿನಿಂದಲೂ ದೊಡ್ಡ ದೊಡ್ಡ ಕಚೇರಿಗಳನ್ನು ನಡೆಸಿಕೊಟ್ಟಿರ್ತಕ್ಕಂತಹ ನಮ್ಮ ಬೆಂಗಳೂರು ಪ್ರವೀಣ್ ಅವರು ಇವತ್ತು ಮೃದಂಗದಲ್ಲಿ ಅದ್ಭುತವಾಗಿ ಸಾಥನ್ನು ನೀಡಲಿದ್ದಾರೆ. ಅವರಿಗೂ ಮತ್ತೆ ಘಟ್ಟದಲ್ಲಿ ಟ್ರಿಚಿ ಕೃಷ್ಣ ಅಂತ ಅದ್ಭುತವಾದ ಕಲಾವಿದರು, ಟ್ರಿಚಿಯಿಂದ ಇದಕ್ಕೋಸ್ಕರ ಅವರು ಬಂದಿದ್ದಾರೆ. ಡೋಂಟ್ ಮಿಸ್ ದ ಕಾರ್ಯಕ್ರಮ ಇದು. ಅದರಿಂದ ಪಲಾರಕ್ಕೆ ಹೋದರೆ ಅವ್ರು ಸೌಂಡ್ ಚೆಕ್ ಮಾಡೋದ್ರಲ್ಲಿ ಹೋಗಿ ಬಂದ್ಬಿಡ್ಬೇಕು, ಇಲ್ಲ ಪಲಾರ ಆಮೇಲೆ ಮಾಡಬೇಕು, ಎರಡೇ ಆಪ್ಷನ್ ಇರೋದು.